ಕೆಮ್ಮಿಂಜೆ ಗ್ರಾಮದ ಸಮೀಪ ತೀರಾ ಬಡತನದಲ್ಲಿರುವ ಕುಟುಂಬವೊಂದರ ಬೀಳುವ ಸ್ಥಿತಿಯಲ್ಲಿದ್ದ ಮನೆಗೆ ಆಶ್ರಯವಾಗಿ ನಿಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸಂಘಟನೆಯ ಕ್ಯಾಂಪ್ಕೋ ಇನ್ ಸೇವಾ ನಗರಸಭೆ ಮತ್ತು ದಾನಿಗಳ ಸಹಕಾರದೊಂದಿಗೆ ನೂತನ ಮನೆ ನಿರ್ಮಾಣ ಕಾರ್ಯ ಮಾಡಿದ್ದು, ನಿರ್ಮಾಣಗೊಂಡ ನೂತನ ಹನುಮಾನ್ ನಿಲಯವನ್ನ ಪ್ರಕಾಶ್ ದಂಪತಿ ಕುಟುಂಬಕ್ಕೆ ಸಮರ್ಪಣೆ ಮಾಡುವ ಕಾರ್ಯಕ್ರಮ ನಡೆಯಿತು. ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ನೂತನ ಮನೆಯನ್ನ ಪ್ರಕಾಶ್ ದಂಪತಿಗೆ ಹಸ್ತಾಂತರಿಸಿದ್ರು. ಈ ಸಂದರ್ಭದಲ್ಲಿ ವೈದಿಕ ಕಾರ್ಯಕ್ರಮ ನಡೆಯಿತು. ವಜ್ರದೇಹಿ ಮಠದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬಹಳ ಆಧ್ಯಾತ್ಮವಾದ ಸಮಾಜದ ಸೇವೆಯನ್ನು ಮನ್ಪುನೇನು ಸೂತ. ಈ ಸಮಾಜ ಸೇವೆಯನ್ನು ಮನ್ಪುನೇತ ಒಟ್ಟಿಗೇನೆ ಸಮಾಜದ ನಮ್ಮ ಏರು ಕುಂದುಕೊರತೆ ಉಳ್ಳೇರು ಇತ್ತೇನೆ ಸರ್ಕಾರದ ಕೆಲವು ನಿಯಮಲಿಲ್ಲ ದಾದ ಪಂಡ ಏರ್ಲ ಇಲ್ಲದ ಅಂಚಿನಕಲು ಪೇರ ಬಂದಿ ಅಂಡ ನಮನ ಸಮಾಜದ ಹಲವಾರು ಸಂಕಷ್ಟಕ್ಕೊಳಗಾದ ಒಂದು ಎಡ್ಡೆ ಇಲ್ಲ ನಿರ್ಮಾಣ ಮಂಚದ ಆ ಇಲ್ಲದ ಜೀವನ ಮನ್ಪೇರಿಗೆ ಕಷ್ಟ ಇತ್ತಿನ ಕುಟುಂಬಲ್ಲ ದಿಂಜವುಲ್ಲ ಅವೇನು ಪರಿಗಣಿಸಾದು ಕ್ಯಾಂಪ್ಕೋ ಸಂಸ್ಥೆದ ನೌಕರರೇನು ಮಂತ ಒಟ್ಟಿಗೂ ಸೇರ್ಸಾದು ನಮನ ಸಮಾಜದ ಬೇತೆ ಬೇತೆ ದಾನಿಲು ಸೇವಾ ಪ್ರಕಲ್ಪಡಿಪುನ ದಾನಿಲೇನು ಮಂತ ಒಟ್ಟು ಸೇರ್ಸಾದು ಬಜರಂಗದಳ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಪ್ರಖಂಡ ಒಂಚು ಎಡ್ಡೆ ಕೆಲಸ ಮಲ್ತದ್ದು ಹನುಮಾನ್ ನಿಲಯನ್ನು ಮಾನ್ಯ ಪ್ರಕಾಶ್ ಪೂಜಾರಿ ದಂಪತಿಲಿಗೆ ಅವಿನ ಸಮರ್ಪಣೆ ಮಂಚಿದೀರು. ಬಹಳ ಸಂತೋಷವಾಯಿನ ಕಾರ್ಯ. ದುಮ್ಮುಡ್ದಿಂಚಿ ನಾವು ಪಣಂದುಲ್ಲ ಸೇವೆ ಮನ್ಪುನವೇನ ಕಲ್ಪಾದನೆ ಅವು ಹಿಂದೂ ಧರ್ಮದ ಸೇವೆಗೆ ಮಲ್ಲ ವಿಶೇಷತೆ ಉಂಟು. ನೇನು ಬೇತೆಗಳು ಹೈಜಾಕ್ ಮಂಚಿದೀರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರು ಮಾತನಾಡಿ, ಕರಸೇವೆ ಮೂಲಕ ಸಮಾಜದ ಕಷ್ಟದಲ್ಲಿರುವವರಿಗೆ ಸ್ಪಂದಿಸಿದ ನಮ್ಮ ಸಂಘಟನೆಯ ಕಾರ್ಯ ಮಾದರಿಯಾಗಿದೆ. ಇಂತಹ ಕೆಲಸ ಮುಂದೆ ನಿರಂತರವಾಗಿ ನಡೆಯಲಿ ಎಂದು ಹೇಳಿದರು. ಎಂಕಲ್ನ ಕಾರ್ಯಕರ್ತರಿಗೆ ಸಮಾಜದ ಒಂಜಿ ಬಾಗೋಡು ದಾಳಾಂಡ ಒಂಜಿ ಬೇನೆ ಉಂಡು ಕಷ್ಟ ಉಂಡು ಪಂಡಗ ಒಂದು ತುಡಿತ ಅಕ್ಲಿಗ್ಲೇ ಎಂಕಲ್ ದಾಳಾಂಡ ಸಹಾಯ ಮಲ್ಪುಡು ಪಂಪಿನ ಒಂಜಿ ಭಾವನೆ ಬೈತೇನೆ. ಅಂಚೆನೆ ಈ ಇಲ್ಲದ ಗುರ್ಕಾರ್ ಪ್ರಕಾಶರಿ ಆರ್ನ ಫ್ಯಾಮಿಲಿ ಜೋಕುಲು ಬುಡೇದಿ ಮಾತ ಮುಗುಲು ಬಂಗೋಡು ದಿನ ಕೆಲಪನಗಳು ಎಂಚಿನ ಅನ್ನಗ ಇನ್ನಿತ ಕಾಲುಡು ಈ ತುಷ್ಟಿ ಮಾತಲ ಕ್ರಾಯ ಹೆಚ್ಚಿ ಕೊರೋನಾ ಸಂಬಂಧ ಬಂದಾಗ ಈ ಇಲ್ಲಿ ಎಂಚೈತಿನ ಪಂಪಿನ ಫೋಟೋನ ಎಂಕಲ್ನ ಕಾರ್ಯಕರ್ತ ತೋಜ ಸ್ವರೂಪ ಎಂಚೈತಂಡೆ ಕುಲ್ಲುನೇ ಕಷ್ಟ ಅಂಚೈತಿನ ನೇನೆ ಬಂಗೋಡು ದಿನದಿಂದ ದಪ್ಪನಾಗ ಎಂಕಲ್ ನೋಟು ಎಂಕಲ್ಲ ಉಲ್ಲ ನಿಗಲ್ ನೋಟು ಎಂಕಲ್ಲ ಉಲ್ಲ ಪಂಪಿನ ಒಂಜಿ ಆಶ್ವಾಸನೆ ಕೊರದು ನಮ್ಮ ಕಾರ್ಯಕರ್ತರು ತುಂಬ ಇದ್ದಾರೆ. ಈಗ ಕಾಮ್ಕೋದಲ್ಲ ಮಂಜಿ ಸೇವಾ ಅಗುಲ್ಲ ಕೈ ಜೋಡಿಸೋದು ಬಂದುಲೆ ಸಾಮಾನ್ಯ ಅದು ಈತ ಪರಿಸ್ಥಿತಿ ಬದಲಾವಣೆ ಆತಂಡ ದುಮ್ಮದ ಲೆಕ್ಕ ಬಡತನ ಹೆಜ್ಜಿ. ಕೆಮ್ಮಿಂಜೆ ಶ್ರೀ ಷಣ್ಮುಖ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಬಳ್ಳಕುರಾಯ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹ ಸೇವಾ ಪ್ರಮುಖ್ ನಾ ಸೀತಾರಾಮ್, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಬಸವರಾಜ್, ಪ್ರಾಂತ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ಯು ಪೂವಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು, ಸೋಮಾನಿ, ಸಿಂಫೋಲೋ, ಮೋಸಸ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು, ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು, 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.